ಕೋವಿಡ್-19 ಏನಿದೆ ಇದರ ಪ್ರಭಾವದಿಂದಾಗಿ ಎಲ್ಲೂ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ದೇಣಿಗೆಗಳನ್ನು ಸಂಗ್ರಹಿಸೋದು ಸಾಧ್ಯ ಆಗ್ತಾ ಇಲ್ಲ. ಇಂತಹ ಹೊತ್ತಿಗೆ ನಮ್ಮ ಉಡುಪಿಯ BJPಯ ಯುವ ಮೋರ್ಚಾದ ಅಧ್ಯಕ್ಷರು ಜೊತೆಗೆ ಇತರ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ತೆಗೆದುಕೊಂಡಿರತಕ್ಕಂಥ ಒಂದು ದೊಡ್ಡ ನಿಲುವು ಗೋವಿಗಾಗಿ ಮೇವು ಅನ್ನುವ ದೊಡ್ಡ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿ ನಿರಂತರವಾಗಿ ಗೋಶಾಲೆಗೆ ಹಸಿರು ಮೇವು, ಒಣಮೇವು, ಇನ್ನು ಹಿಂಡಿ ಇದನ್ನು ಸಂಗ್ರಹಿಸುವಂತಹ ತಂದು ಇಲ್ಲಿ ನೀಡುವಂತಹ ಕಾರ್ಯಕ್ರಮ ಮಾಡಿರುವಂತಹದ್ದು ತುಂಬ ಸಂತೋಷದ ಸಂಗತಿ. ಮೇವಿನ ಸಂಗ್ರಹ ನಡೀತಾ ಇದೆ. ಇದು 4ನೇ ಬಾರಿ 5ನೇ ಬಾರಿ ಅಂತಲ್ಲ,